ಸಿಎಂಎಫ್ಆರ್ಐ ಯೋಜನೆ ಅಡಿಯಲ್ಲಿ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕಿರಿಮಂಜೇಶ್ವರ ಗ್ರಾಮದ ಕೊಡೇರಿಯ ರಮೇಶ್ ಕಾರ್ವಿ ಬಡ್ಡಿಮನೆಯವರನ್ನ ಫಲಾನುಭವಿಯಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದ್ದು 1,000 ಕುರುಡಿ ಮೀನು ಮತ್ತು ನೀಲಿಕಲ್ಲು ಬೆಳೆಯನ್ನ ಸಂಯುಕ್ತವಾಗಿ ಸಮಗ್ರ ಬಹುರೂಪ ಜಲಕೃಷಿ ಮಾದರಿಯ ಪದ್ಧತಿಯಲ್ಲಿ ವಿಜ್ಞಾನಿಗಳಾದ ಡಾಕ್ಟರ್ ಸುರೇಶ್ ಬಾಬು ಪಿಪಿ ಸಂಸ್ಥೆಯವರ ಮಾರ್ಗದರ್ಶನದಂತೆ ಯಶಸ್ವಿಯಾಗಿ ಕೊಯ್ಲು ನಡೆಸಲಾಯಿತು. ಬೈಂದೂರು ತಾಲೂಕಿನ ಕೊಡೇರಿಯಲ್ಲಿ ಕುರುಡಿ ಮೀನು ಮತ್ತು ನೀಲಿಕಲ್ಲು ಜಲಕೃಷಿ ಬೆಳೆಯನ್ನ 9 ತಿಂಗಳ ನಂತರ ಕೊಯ್ಲು ಮಾಡಿದ ಯಶಸ್ಸಿನ ಪ್ರಾತ್ಯಕ್ಷಿಕೆಯನ್ನ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್, ಕೇಂದ್ರೀಯ ಸಮುದ್ರ ಮೀನುಗಾರಿಕಾ ಸಂಶೋಧನಾ ಸಂಸ್ಥೆ ಕಾರವಾರ ಪ್ರಾದೇಶಿಕ ಕೇಂದ್ರ ಇದರ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. Working as a senior scientist at the Karawar regional station of ICR CMFRA, and you know that ICR CMFRA, its headquarters is at Kochi, and we have a station at the Karawar, and we are looking after the marine aquaculture related activities in Uttara Kannada and Dakshina Kannada region. And as a part of our one project called All India Network Project on Agriculture, we are doing demonstration at different places along the Karnataka coast. As a part of that, one demonstration we have done point at Kundapura, and we have done a demonstration of IMTA called Integrated Multi-Trophic Aquaculture, where the integration of both mussel farming and fish farming is taken together. So we have done the demonstration by putting a 6-meter diameter galvanized iron cage, and in that the fishes has been stocked, around 1,200 fishes has been stocked. Sea bass, in Kannada it is called the kurudi, that fish has been stocked in a size of around 50 gram size. Along with that, the mussel seed also we have put on the periphery of the cage, and now the fish has grown above 1.5 kg, and we are doing the harvesting of the fish. And this is the first time we are doing the demonstration in this region, and the farmers are happy. ಕುರುಡಿ ಮೀನು ಮತ್ತು ನೀಲಿಕಲ್ಲು ಕೊಯ್ಲು ಪ್ರಾತ್ಯಕ್ಷಿಕೆಯಲ್ಲಿ ಸಂಶೋಧನಾ ಸಂಸ್ಥೆಯ ಹಿರಿಯ ವಿಜ್ಞಾನಿ ಸುರೇಶ್ ಬಾಬು ಪಿಪಿ ಅವರು, ವಿಜ್ಞಾನಿ ರಘುರಾಮುಡು, ಹಿರಿಯ ತಾಂತ್ರಿಕ ಅಧಿಕಾರಿ ನಾರಾಯಣ್ ಜಿ ವೈದ್ಯ, ಸಂಶೋಧನಾ ಸಹಾಯಕಿ ಸುಜಲಾ ರೇವಣ್ಕರ್, ಕೊಡೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗೀತಾ ಮತ್ತು ಸಿಬ್ಬಂದಿಗಳು ಹಾಗೂ ಫಲಾನುಭವಿಗಳಾದ ರಮೇಶ್ ಕಾರ್ವಿ ಮತ್ತು ಶುಕ್ರ ಕಾರ್ವಿ ಸಂಗಡಿಗರು ಈ ವೇಳೆ ಉಪಸ್ಥಿತರಿದ್ದರು. ಭಾರತೀಯ ಕೃಷಿ ಸಂಶೋಧನಾ ಇದರ ಅಡಿಯಲ್ಲಿ ಬರುವಂಥ ಒಂದು ಸಂಸ್ಥೆ ಇದೆ. ಇದರ ಅಡಿಯಲ್ಲಿ ಅನೇಕ ಪ್ರಾತ್ಯಕ್ಷಿಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳುತ್ತಿರುತ್ತೇವೆ. ಹಾಗೆ ಇಲ್ಲಿ ಬೈಂದೂರು ಕೊಡೇರಿ ಏರಿಯಾದಲ್ಲಿ ಒಂದು ಫಲಾನುಭವಿಗಳನ್ನು ಆಯ್ಕೆ ಮಾಡಿಕೊಂಡು ಸಮಗ್ರ ಬಹುರೂಪಿ ಇಮ್ಟಾ ಅಂತ ಹೇಳ್ತಾರೆ, IMTA ಅಂತ. ಇದರ ಅಡಿಯಲ್ಲಿ ಕುರುಡಿ ಮತ್ತು ನೀಲೇಕಲ್ಲು ಎರಡೂ ಮರಿಗಳನ್ನು ಒಂದೇ ಸಲ ಬೆಳೆಸಲಾಯಿತು, ಹಾಗೂ ಯಶಸ್ವಿಯಾದ ಒಂದು ಕೊಯ್ಲು ಮೇಳವನ್ನು ಇಂದು ನಡೆಸಲಾಯಿತು. ರವಿರಾಜ್, ವಿ4 ನ್ಯೂಸ್, ಬೈಂದೂರು.